ತುಳುನಾಡಿನಲ್ಲಿ ದೇವರುಗಳ ದೈವಗಳ ಮೇಲಿನ ನಂಬಿಕೆಯಿಂದ ಅದೆಷ್ಟೋ ಜನರಿಗೆ ಒಳಿತಾದ ಉದಾಹರಣೆಗಳು ಸಾಕಷ್ಟಿವೆ. ಅದೇ ರೀತಿಯಾಗಿ ಸಂತಾನಕ್ಕಾಗಿ ಕಂಚಿಲ ಸೇವೆ ಎಂಬ ವಿಶಿಷ್ಟ ಸೇವೆಯನ್ನು ಸಲ್ಲಿಸಲಾಗುತ್ತೆ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ದೊಂಡೆರಂಗಡಿ ಬ್ರಹ್ಮಬೈದರ್ಕಳ ಗರದಿಯಲ್ಲಿ ಇದೊಂದು ವಿಶೇಷ ಸೇವೆಯಾಗಿ ಇಂದಿಗೂ ಚಾಲ್ತಿಯಲ್ಲಿದೆ. ಇರುವತ್ತೂರು ಮಾಗಣೆಯ ಮುಟ್ಟಿಕಲ್ಲು ತಾನಗರಡಿ ಎಂದು ಕರೆಯುವ ಈ ಗರಡಿಯ ವ್ಯಾಪ್ತಿಯ ಹಲವಾರು ಗ್ರಾಮಗಳಲ್ಲಿ ಹೆಚ್ಚಾಗಿ ಬಿಲ್ಲವ ಸಮುದಾಯದಲ್ಲಿ ಜನಿಸುವ ಮಕ್ಕಳಿಗೆ ಹೇಳಿಕೊಳ್ಳುವ ಹರಕೆ ಕಂಚಿಲ ಸೇವೆ. ಜನಿಸುವ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಇಲ್ಲಿನ ಕಾಲಾವಧಿ ನೇಮೋತ್ಸವದೊಂದು ಕಂಚಿಲ ಸೇವೆ ನಡೆಯುತ್ತೆ. 10 ಅಥವಾ 12 ವರ್ಷದವರು ಸೇವೆ ಸಲ್ಲಿಸುವ ಮಕ್ಕಳ ತಂದೆ ತಾಯಿ ಮತ್ತು ಮಗು ಕೆಲವು ದಿನ ವ್ರತನಿಷ್ಠರಾಗಿದ್ದು ನೇಮೋತ್ಸವದೊಂದು ಕಂಚಿಲ ಸೇವೆ ನೀಡುವ ಮಗುವನ್ನು ಗರಡಿ ವ್ಯಾಪ್ತಿಯಲ್ಲಿ ನಡೆದುಕೊಂಡು ಹೋಗುವಂತಿಲ್ಲ. ತಂದೆ ಅಥವಾ ತಾಯಿ ಎತ್ತಿಕೊಂಡು ಗರಡಿಯ ಒಂದು ಭಾಗದಲ್ಲಿ ಸೇವೆಯ ವಸ್ತುವಿನಿಂದ ಕುಳಿತುಕೊಂಡು ನೇಮೋತ್ಸವದ ಬಳಿಕ ಕಂಚಿಲ ಸೇವೆಯನ್ನು ನೀಡಲಾಗುತ್ತೆ. ಇರುವತ್ತೂರು ಮುಟ್ಟಿಕಲ್ಲು ತಾನಗರಡಿ ಕುಕ್ಕುಜಿ ಇದು ಕಾರ್ಕಳ ತಾಲೂಕಿನಲ್ಲಿ ಬಹಳ ಪುರಾತನವಾದ ಒಂದು ದೈವಾರಾಧನಾ ಕ್ಷೇತ್ರ. ಶ್ರೀ ಬ್ರಹ್ಮಬೈದರ್ಕಳ ಸೇವೆ ಇವತ್ತು ಕಾಲಾವಧಿ ನೇಮ ಇಂದು ನಡೆಯುತ್ತದೆ. ಬಹಳ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು, ಗ್ರಾಮದವರು, ಪರವೂರಿನವರು ಈ ಸ್ಥಳಕ್ಕೆ ಬಂದು ಶ್ರೀ ಬ್ರಹ್ಮಬೈದರ್ಕಳ ಹಾಗೂ ಪರಿವಾರ ದೈವಗಳ ಅನುಗ್ರಹವನ್ನು ಪಡೆಯುತ್ತಾರೆ. ಇಲ್ಲಿ ಅನೇಕ ವಿಶೇಷತೆ ಈ ಜಾಗಕ್ಕೆ ಇದೆ. ಈ ಸಾನ್ನಿಧ್ಯದಲ್ಲಿ ಅನೇಕ ಕಾರ್ಮಿಕದ ಘಟನೆಗಳು ನಡೆದದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಇಲ್ಲಿ ಒಂದು ಕಂಚಿಲ ಸೇವೆ ಅಂತ ಪ್ರತಿಯೊಂದು ವಿಶೇಷವಾಗಿ ಬಿಲ್ಲವ ಸಮಾಜದ ಮದುವೆಯಾದ ಹೆಣ್ಣಂದಿರು ಮಕ್ಕಳನ್ನು ಪಡೆದಾಗ ಇಲ್ಲಿ ಒಂದು ಕಂಚಿಲ ಸೇವೆ ಅಂತ ಹೇಳ್ತಾರೆ. ಅದು ಪ್ರತಿಯೊಬ್ಬ ಮಹಿಳೆಯರು ಈ ಜಾಗದಲ್ಲಿ ಆ ಸೇವೆಯನ್ನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಾಮಸ್ಥರು ಆ ಸೇವೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅದು ಒಂದು ಈ ಜಾಗದ ವಿಶೇಷತೆ. ಇರುವತ್ತೂರು ಮುಟ್ಟಿಕಲ್ಲು ತಾನಗರಡಿ ಕುಕ್ಕುಜಿ ಇದು ಕಾರ್ಕಳ ತಾಲೂಕಿನಲ್ಲಿ ಬಹಳ ಪುರಾತನವಾದ ಒಂದು ದೈವಾರಾಧನಾ ಕ್ಷೇತ್ರ. ಶ್ರೀ ಬ್ರಹ್ಮಬೈದರ್ಕಳ ಸೇವೆ ಇವತ್ತು ಕಾಲಾವಧಿ ನೇಮ ಇಂದು ನಡೆಯುತ್ತದೆ. ಬಹಳ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು, ಗ್ರಾಮದವರು, ಪರವೂರಿನವರು ಈ ಸ್ಥಳಕ್ಕೆ ಬಂದು ಶ್ರೀ ಬ್ರಹ್ಮಬೈದರ್ಕಳ ಹಾಗೂ ಪರಿವಾರ ದೈವಗಳ ಅನುಗ್ರಹವನ್ನು ಪಡೆಯುತ್ತಾರೆ. ಇಲ್ಲಿ ಅನೇಕ ವಿಶೇಷತೆ ಈ ಜಾಗಕ್ಕೆ ಇದೆ. ಈ ಸಾನ್ನಿಧ್ಯದಲ್ಲಿ ಅನೇಕ ಕಾರ್ಮಿಕದ ಘಟನೆಗಳು ನಡೆದದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಇಲ್ಲಿ ಒಂದು ಕಂಚಿಲ ಸೇವೆ ಅಂತ ಪ್ರತಿಯೊಂದು ವಿಶೇಷವಾಗಿ ಬಿಲ್ಲವ ಸಮಾಜದ ಮದುವೆಯಾದ